ಕಳೆದ 4 ವರ್ಷಗಳಿಂದ ಉಚ್ಚಿಲ ಬಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಭರತ್ ನಗರದ 12 ಮನೆಗಳಿರುವ ಪ್ರದೇಶದ ಸುತ್ತಲೂ ಮಳೆ ನೀರು ನಿಂತು ಕೃತಕ ದ್ವೀಪ ನಿರ್ಮಾಣಗೊಂಡಿದ್ದರೂ ಈ ಭಾಗದ ಶಾಸಕರಾಗಲಿ ಗ್ರಾಮ ಪಂಚಾಯತ್ ಆಗಲಿ ಸ್ಪಂದಿಸುತ್ತಿಲ್ಲ ಎಂಬುದಾಗಿ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿಯ ಸಮಸ್ಯೆಗಳ ಬಗ್ಗೆ ಮಾಧ್ಯಮಕ್ಕೆ ಮಾಹಿತಿ ನೀಡಿದ ದಿವ್ಯಾ ಎಂಬುವರು, ಮಕ್ಕಳು, ಹಿರಿಯರು, ಅನಾರೋಗ್ಯ ಪೀಡಿತರು ವಾಸ ಮಾಡುವ ಬಡ ಎರ್ಮಾಳು ಭರತ್ ನಗರ ನಿವಾಸಿಗಳಾದ ನಾವು ಮಳೆ ಬಂದರೆ ದ್ವೀಪದಂತಾಗುವ ಈ ಪ್ರದೇಶದಲ್ಲಿ ವಾಸ ಮಾಡುವ ಅನಿವಾರ್ಯ ಸ್ಥಿತಿ ಇಲ್ಲಿದೆ. ಶಾಸಕರು ಸಹಿತ ಗ್ರಾಮ ಪಂಚಾಯತ್ನ ಗಮನಕ್ಕೆ ತಂದರೂ ಈ ಸಮಸ್ಯೆಯ ಬಗ್ಗೆ ಮಾಹಿತಿ ನೀಡಿದ್ದೇವೆಯಾದರೂ ಯಾವುದೇ ಫಲ ಕಂಡಿಲ್ಲ. ಚರಂಡಿಯೊಂದನ್ನು ನಿರ್ಮಾಣ ಮಾಡಿದಾದರೂ ಅದರಲ್ಲಿ ನೀರು ಹರಿದು ಹೋಗುತ್ತಿಲ್ಲ. ಅದರಿಂದಾಗಿ ಮನೆಯ ಸುತ್ತಲೂ ನೀರು ನಿಂತು ಮನೆ ಕುಸಿದೇ ಹೋಗುತ್ತದೋ ಎಂಬಂತಾಗಿದೆ. ಮಳೆ ನಿಂತರೂ ನೀರು ಹರಿಯದ ಕಾರಣ ನಿಂತ ನೀರಲ್ಲಿ ಸೊಳ್ಳೆ ಉತ್ಪತ್ತಿಯಾಗಿ ಮಾರಕ ರೋಗ ಭೀತಿ ಎದುರಾಗಿದೆ. ಕೋವಿಡ್ನಿಂದ ಕಂಗೆಟ್ಟ ನಾವು ಇದೀಗ ಈ ಸ್ಥಿತಿಯಲ್ಲಿ ವಯೋವೃದ್ಧರ ಸಹಿತ ಪುಟ್ಟ ಮಕ್ಕಳನ್ನ ಮನೆಯಲ್ಲಿ ಬಿಟ್ಟು ಹೋಗಲು ಅಸಾಧ್ಯವಾಗಿದ್ದು ನಮ್ಮ ಆರ್ಥಿಕ ಪರಿಸ್ಥಿತಿಯು ಕುಸಿದಿದೆ. ಕುಡಿಯುವ ಬಾವಿ ನೀರಿಗೂ ಮಳೆಯ ಕೆಸರು ನೀರು ತುಂಬಿದ್ದರಿಂದ ಕುಡಿಯುವ ನೀರಿಗೂ ತಾತ್ಪಾರ ಅನುಭವಿಸುವಂತಾಗಿದೆ ಎನ್ನುತ್ತಾರೆ. ಎಂಕಲೆ ಒಂದು ಪ್ರಸ್ತುತ 4 ವರ್ಷ ಇಂಚಿನ ನೀರಿನ ಸಮಸ್ಯೆ ಎಲ್ಲ ಜಾಸ್ತಿ ಆವೊಂದು ವಿನಃ ಕಡಿಮೆ ಆವೊಂದಿಜ್ಜಿ. ಇಂಚಿಡು ತೋಟದ ವ್ಯವಸ್ಥೆ ಪುರ ಮಲ್ದಿರ ಐಟ್ಲ ಸಮರ್ಪಕವಾದ ನೀರು ಪೋಂದಿಜ್ಜಿ. ಅಂಚಿಡು ಮಣ್ಣು ಗೆತ್ತದು ಒಂಜಿ ತಾತ್ಕಾಲಿಕ ತೋಡು ಮಲ್ದಿರು ಐಟ್ಲ ನೀರು ಸಾಧಾರಣ ಮಟ್ಟ ಪೋಪುಂಡು ಅಂಚನೆ ಉಂಡು. ಸುತ್ತಮುತ್ತ ನೀರಾದು ಮೂಲು ಪ್ರಾಯದ ಕುಲುಲೇರು ಎಂಕಲಿಲ್ಲಡು ಕುಡರಡ್ಡು ಜೋಕುಲುಂಡು. ಬಕ್ಕ ಎಂಕಲ ಆಪೆದಿಲ್ಲಡ್ಲ ಪೇಷಂಟ್ ಉಳ್ಳೇರು ನೆಟ್ಟೆ ಮಸ್ತ್ ಪರಿಸ್ಥಿತಿ ಹೀನಾಯ ಸ್ಥಿತಿ ಇಟ್ಟುಲ್ಲ. ಎಂಕಲು ವರ್ಷ ಕಡಿಮೆ ಅಂಡ ಒಂಚೂರು ನೀರು ಪೋಪುಂಡು ಆಂಡಲ ಆತು ಸಮರ್ಪಕವಾದ ನೀರು ಪೋಂದಿಜ್ಜಿ. ಎಂಕಲ ಆ ನೀರುಡೆ ಉಂತುದು ಕೆಲಸ ಮಲ್ಪುನಕ್ಕ ಬೆಂಡ್ರೆಗ್ಲ ಪೋಂದಂಚಿನ ಪರಿಸ್ಥಿತಿ ಇಡುಲ್ಲ. ಮೂಲು ಪ್ರತಿ ವರ್ಷಲ ಪಂಚಾಯತಿ ಪೋದು ಮನವಿ ಕೊರೊಂದುಲ್ಲ. ಈ ಸತ್ಯದ MLA ಲಾಲಜ್ ಮೆಂಡನ್ನೆಗ್ಲ ಮನವಿ ಕೊರೊಂದುಲ್ಲ. ಎಂಕಲ ಒಂದು ವಾರ್ಡ್ 5ನೇ ವಾರ್ಡ್ ಬರ್ಪುಂಡು ದೀಪಕ್ ಲಾರು ಎಂಕಲ್ ಪನ್ನೆ ಪೆಟ್ಟು ತುರ್ತು ಬತ್ತು ಕೆಲಸ ಮಲ್ತು ಕೊರ್ಪೆರು ಅಂಡ ಅರೆಗ್ಲ ಫಂಡ್ ಬತ್ತುಜಿ ಡಾರೆಗ್ಲ ದಾಲ ಮಲ್ಪರ ಆಪುಜಿ. ಎಂಕಲ್ ಅರೇನು 2-3 ದಿನ ಟೊಡ್ದಿಂಚಿ ಅನ್ ಫೋನ್ ಪ್ರಯತ್ನ ಮಲ್ತೊಂದುಲ್ಲ. ಬೊಕ್ಕ ಕಾಡೆಲ್ಲ ಪಂಚಾಯತಿ ಪೋಯ ಎಂಕಲೆಗಲ್ಪ ಬಾರಿ ಭಂಗ ಆಪುಂಡು. ಪ್ರತಿ ವರ್ಷ ಲಕಲು ವೀಕ್ಷಣೆ ಮಲ್ತು ಪೋಪೇರು ವಿನಃ ನೆಕ್ಕೊಂಜಿ ದಾಲ ಪರ್ಯಾಯ ವ್ಯವಸ್ಥೆ ಮಲ್ತು ಕೊರ್ಪುಜೇರು. ಸುರೇಶ್ ಶರ್ಮಾಳ್, V4 ನ್ಯೂಸ್, ಪಡುಪಿತ್ರ.